ಯೇಸು ಈ ಧರೆಗೆ ಬಂದಿದ್ದು ಕೆಟ್ಟು ಹೋಗಿರುವುದನ್ನು ಹುಡುಕಿ ಸರಿಪಡಿಸಲು. ಜರಿಕೋ ಎಂಬ ನಗರದಲ್ಲಿ ಜಕ್ಕಾಯನೆಂಬ ಭಾರಿ ಧನವಂತನಿದ್ದ. ಸುಂಕಗಾರರಿಗೆಲ್ಲ ಆತ ಮುಖಂಡನಾಗಿದ್ದ, ದೊಡ್ಡ ಅಧಿಕಾರಿ ಇದ್ದ. ಗಾತ್ರದಲ್ಲಿ ಕುಳ್ಳನಾತ, ದುರಾಸೆ ತುಂಬಿದ ಪಾಪಿಯಾತ. ಲಂಚ ಪಡೆದಿದ್ದ, ಭಾರಿ ಗಂಟ ಮಾಡಿದ್ದ. ಕಾಸು ಸೇರಿದ್ದ, ನೆಮ್ಮದಿ ಹೊರಟು ಹೋಗಿದ್ದ. ಹಣ ಇದೆ, ಅಂತಸ್ತಿದೆ, ಎಲ್ಲ ಇದೆ. ಆದ್ರೆ ಕುಳ್ಳ ಕುಳ್ಳ ಎಲ್ಲ ಹಾಸ್ಯ ಮಾಡ್ತಾರೆ. ಪಾಪಿ ಪಾಪಿ ಅಂತ ನನ್ನನ್ನು ಜರಿತಾರೆ. ನಾನು ಯಾರಿಗೂ ಬೇಡ. ಯಾಕೆ ಬದುಕಿರ್ಬೇಕು? ನನ್ನ ಬದುಕಿಗೆ ಅರ್ಥ ಇಲ್ಲ. ನಾನು ಬದುಕಿರ್ಬಾರ್ದು. ಅದೇ ವೇಳೆ ಜಕ್ಕಾಯನ ಮಿತ್ರ ಬಂದ, ಭರವಸೆಯ ನುಡಿ ನುಡಿದ. ಭಯಪಡಬೇಡ, ಹೆದರಬೇಡ, ರಕ್ಷಕ ಯೇಸುವು ನಿನಗೆ ನೆಮ್ಮದಿ ಕೊಡುತ್ತಾನ. ಕುರುಡರು ಕುಂಟರು ಕಿವುಡರಿಗೆಲ್ಲ ಸೌಖ್ಯ ಕೊಟ್ಟಾತ, ನಮ್ಮ ಊರಿಗೆ ಬರುತ್ತಾನ. ಸತ್ತವರಿಗೆ ಜೀವ ಕೊಟ್ಟವ, ಸರ್ವರೋಗಕ್ಕೂ ಔಷಧಿಯಾತ. ಜಗಕ್ಕೆ ಬಂದಂತ ದೇವರ ಕಂದನೆಯಾತ. ನಂಬಿದವರನ್ನ ಎಂದು ಕೈ ಬಿಡೋನಲ್ಲ. ಏನು? ದೇವರ ಪುತ್ರನೇ ಸತ್ತವರಿಗೆ ಜೀವ ಕೊಟ್ಟ, ಹುಟ್ಟು ಕುರುಡರಿಗೆಲ್ಲ ಕಣ್ಣು ಕೊಡ್ತಾ ಇದ್ದಾರ? ಹಾಗಾದ್ರೆ ನಾನು ಅವರನ್ನು ನೋಡ್ಲೇಬೇಕು. ನನ್ನ ಮನಸ್ಸಿನ ದುಃಖ ಎಲ್ಲ ಹೇಳ್ಬೇಕು. ನನಗನ್ನಿಸ್ತಾ ಇದೆ, ನೀನು ಹೇಳೋದು ಕೇಳಿದ್ರೆ ನನಗೆ ಖಂಡಿತ ಆ ಯೇಸುವಿನಲ್ಲಿ ಸಮಾಧಾನ ಸಿಗತ್ತೆ ಅಂತ. ನಮ್ಮೂರಿಗೆ ಬರ್ತಿದ್ದಾರೆ. ನಾನು ನೋಡ್ಬೇಕು, ಈಗಲೇ ನೋಡ್ಬೇಕು. ನೊಂದ ಹೃದಯಕ್ಕೆ ಶಾಂತಿಯ ನೀಡಲು ಬಂದಾನ ದೇವ, ಹುಡುಕುತ್ತ ಬಂದಾನ ದೇವ. ದಾಹದಿಂದ ರಕ್ಷೆಯ ಹುಡುಕಿ ಬಂದಾನ ಭಕ್ತ, ದಾಹಗೊಂಡು ಬಂದಾನ. ಭಕ್ತರೆಲ್ಲ ತಡೆದರು ಅವನ, ಎಲ್ಲ ನಿನಗೆ ಇಲ್ಲಿ ಕೆಲಸ? ಪಾಪಿ ಎಂದು ಜರೆದರು ಅವನ. ಪಾಪಿ ನಿನಗೇನೋ ಇಲ್ಲಿ ಕೆಲಸ? ದಾಹಗೊಂಡಿದ್ದ ಜಕಾಯ ಮರವನೇರಿದ್ದ, ರಕ್ಷಕನ ಕಂಡು ಬಾಳು ಧನ್ಯವಾಗಿತ್ತ. ಇವರೇನ ಯೇಸು? ಅವರು ನೋಡ್ತಾ ಇದ್ರೆ ಎಷ್ಟು ಆನಂದ ಆಗ್ತಾ ಇದೆ. ನನ್ನನ್ನೇ ನೋಡ್ತಿದ್ದಾರೆ. ಅಯ್ಯೋ, ಎಲ್ರನ್ನು ಸರಿಸ್ಕೊಂಡು ನನ್ನ ಹತ್ರ ಬಂದ್ರು, ನನ್ನ ಹತ್ರನೇ ಬರ್ತಾ ಇದ್ದಾರೆ. ಜಕ್ಕಾಯ್, ಒಡನೆ ಇಳಿದು ಬಾ, ಇಂದು ನಿನ್ನ ಮನೆಯಲ್ಲಿ ತಂಗಬೇಕು. ಅಯ್ಯೋ ಯೇಸು, ನನ್ನ ಮನೆಯಲ್ಲಿ ಬನ್ನಿ ಸ್ವಾಮಿ, ನಮ್ಮ ಮನೆಗೆ ಬನ್ನಿ. ಯೇಸು ನಮ್ಮ ಮನೆಯಲ್ಲಿ. ಮನೆಗೆ ಬಂದ ಯೇಸು ದೇವ ಪ್ರೀತಿ ತೋರ್ಯಾನ, ಭಾರಿ ಪ್ರೀತಿ ತೋರ್ಯಾನ. ಜಕ್ಕಾಯ್, ನನ್ನ ಅಮ್ಮ ಕರೆದಂಗೆ ಕರೀತಾರಲ್ಲ ಯೇಸು. ದೇವರ ಪ್ರೀತಿ ಜಕ್ಕಾಯನ ಮನವ ತುಂಬಿತ್ತ, ಪರಿವರ್ತನೆ ಹೊಂದ್ಯಾನ. ನಾನು ಅರ್ಧ ಆಸ್ತಿನ ದಾನ ಧರ್ಮ ಮಾಡ್ಬಿಡ್ತೀನಿ. ಕರ್ತರ ಮುಂದೆ ಮಂಡಿಯೂರಿ ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನೋ ಪ್ರಾಯಶ್ಚಿತ್ತದ ನುಡಿಯನ್ನಾಡಿ 1/4 ಕೊಡ್ತೀನಿ ಅವರಿಗೆ. ಬೇಡಿಕೊಂಡಾನ, ರಕ್ಷೆಯ ಬೇಡಿಕೊಂಡಾನ.
ಯೇಸು ಸ್ವಾಮಿಯು ಸುಖ ಶಾಂತಿಯ ನೀಡ್ಯಾರ. ಇಂದು ಈ ಮನೆಗೆ ರಕ್ಷಣೆಯಾಯಿತು. ನನ್ನಯ್ಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನ